ನಮಿಪೆವುನಾ ತ್ರಯೇಕ ದೇವನಿಗೆ ನಮಿಪೆವುನಾ ತ್ರಯೇಕ ದೇವನಿಗೆ. ದೇವಾದಿದೇವ ಭಕ್ತರ ಭಾವ ಸ್ತುತ್ಯ ಮಹಿಮಾ ಪ್ರಭುವೇ. ದೇವಾದಿದೇವ ಭಕ್ತರ ಭಾವ ಸ್ತುತ್ಯ ಮಹಿಮಾ ಪ್ರಭುವೇ. ಈ ನಿನ್ನ ಮಕ್ಕಳ ಸ್ತೋತ್ರದ ಗೀತವ ಸ್ವೀಕರಿಸೈ ಗುರುವೇ. ಈ ನಿನ್ನ ಮಕ್ಕಳ ಸ್ತೋತ್ರದ ಗೀತವ ಸ್ವೀಕರಿಸೈ ಗುರುವೇ. ನಮಿಪೆವುನಾ ತ್ರಯೇಕ ದೇವನಿಗೆ. ನಮಿಪೆವುನಾ ತ್ರಯೇಕ ದೇವನಿಗೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಕ್ರಿಸ್ತೇಸುವಿನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ಈ ವಿಶೇಷ ಬಲಿಪೂಜೆಯನ್ನು ಸೈಮನ್ ರಾಡ್ರಿಗಸ್ ಇವರ ಆತ್ಮಶಾಂತಿಗಾಗಿ ಅರ್ಪಿಸಲಾಗುವುದು. ಅವರು ನಿಧನರಾದ 7ನೆಯ ದಿನದಂದು ಈ ಬಲಿಪೂಜೆಯನ್ನು ಅವರ ಸ್ಮರಣಾರ್ಥವಾಗಿ ನಾವು ಅರ್ಪಿಸುತ್ತಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಕ್ರೈಸ್ತ ಧರ್ಮಸಭೆಯಲ್ಲಿ ಇರುವಂತಹ ಒಂದು ಅತ್ಯಂತ ಸುಂದರವಾದ ಸಂಪ್ರದಾಯ ಮೃತಪಟ್ಟ ಆತ್ಮಗಳಿಗೋಸ್ಕರ ಪ್ರಾರ್ಥಿಸುವುದು. ನಮ್ಮೊಂದಿಗೆ ಜೀವಿಸಿ, ನಮ್ಮೊಂದಿಗೆ ಸುಖ ದುಃಖಗಳನ್ನು ಹಂಚಿಕೊಂಡು, ನಮ್ಮನ್ನು ಅಗಲಿ ದೇವರೆಡೆಗೆ ಹೋಗುವ ಆತ್ಮಗಳಿಗೆ ನಾವು ವಿಶೇಷವಾಗಿ ಪ್ರಾರ್ಥಿಸುತ್ತೇವೆ. ಆದ್ದರಿಂದ ಸತ್ತ ನಂತರ 3ನೇ ದಿನದಂದು ಅಥವಾ 7ನೆಯ ದಿನದಂದು ಅಥವಾ 11ನೆಯ ದಿನದಂದು 40ನೆಯ ದಿನದಂದು ಹೀಗೆ ಅನೇಕ ದಿನಗಳಲ್ಲಿ ಈ ಪುಣ್ಯ ಸ್ಮರಣೆಯನ್ನು ನಾವು ನಮ್ಮ ಮನಸ್ಸಿಗೆ ತಂದುಕೊಂಡು ಅಗಲಿರುವವರಿಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ. ಬ್ರದರ್ ಸೈಮನ್ ರಾಡ್ರಿಗಸ್ ಇವರು ತಮ್ಮ ಜೀವನದಲ್ಲಿ ಪ್ರಭು ಯೇಸು ಕ್ರಿಸ್ತರಿಗೆ ಒಂದು ಅತ್ಯುತ್ತಮವಾದ ಸಾಕ್ಷಿಯನ್ನು ನೀಡುವುದರ ಮೂಲಕ ಅನೇಕ ಜನರ ಮನಸ್ಸುಗಳಲ್ಲಿ ಅವರು ತಮ್ಮ ಪ್ರಭಾವವನ್ನು ಬೀರಿದ್ದಾರೆ. ಆದ್ದರಿಂದಲೇ ಈ ಒಂದು ವಿಶೇಷ ಬಲಿಪೂಜೆಯನ್ನು ಕೋರಿ ಅವರೆಲ್ಲರೂ ಬ್ರದರ್ ಸೈಮನ್ ಅವರ ಆತ್ಮಶಾಂತಿಗಾಗಿ ಪ್ರಾರ್ಥಿಸುತ್ತಿದ್ದಾರೆ. ನಾವು ಕೂಡ ಅವರೊಂದಿಗೆ ಸೇರಿ ಈ ಬಲಿಪೂಜೆಯನ್ನು ನಾವು ಅರ್ಪಿಸುವಾಗ ದಯಾಮಯ ದೇವರು ಅವರಿಗೆ ತಮ್ಮ ದಯೆಯಲ್ಲಿ ತಮ್ಮ ಆಶೀರ್ವಾದವನ್ನು ನೀಡುವುದರ ಮೂಲಕ ಅವರಿಗೆ ಆತ್ಮಕ್ಕೆ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಲಿ ಎಂದು ಈ ಬಲಿಪೂಜೆಯಲ್ಲಿ ವಿಶೇಷವಾಗಿ ಪ್ರಾರ್ಥಿಸೋಣ. ಮತ್ತು ಬ್ರದರ್ ಸೈಮನ್ ಇವರ ಕುಟುಂಬದ ಸದಸ್ಯರಿಗೋಸ್ಕರ ನಾವು ಪ್ರಾರ್ಥಿಸೋಣ. ದಯಾಮಯ ದೇವರು ಈ ಒಂದು ಕಷ್ಟಕರ ನೋವಿನ ಸಂದರ್ಭದಲ್ಲಿ ಆ ಕುಟುಂಬವು ಮತ್ತು ಸದಸ್ಯರು ತಮ್ಮ ದೇವರ ಒಂದು ಸಾಂತ್ವನವನ್ನು ಆರೈಕೆಯನ್ನು ಪಡೆದುಕೊಳ್ಳಲೆಂದು ಪ್ರಾರ್ಥಿಸೋಣ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ದಯಾಮಯ ದೇವರ ಕ್ಷಮೆಯನ್ನು ಬೇಡೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ.
ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಗಳನ್ನು ಕರುಣೆಯಿಂದ ಆಲಿಸಿರಿ. ಮೃತರ ಮಧ್ಯದಿಂದ ಪುನರುತ್ಥಾನರಾದ ನಿಮ್ಮ ಪುತ್ರರಲ್ಲಿ ನಾವಿಟ್ಟಿರುವ ವಿಶ್ವಾಸವು ಆಳವಾದಂತೆ ನಮ್ಮನ್ನು ಆಗಲಿರುವ ನಿಮ್ಮ ಸೇವಕ ಸೈಮನ್ ರಾಡ್ರಿಗಸ್ ರವರು ಪುನರುತ್ಥಾನರಾಗುವರೆಂದು ನಾವಿಟ್ಟಿರುವ ನಿರೀಕ್ಷೆಯು ಹೊಸ ಶಕ್ತಿಯನ್ನು ನೀಡಲಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಪೌಲನು ಅಥೆನ್ಸನನ್ನು ಬಿಟ್ಟು ಕೊರಿಂಥಕ್ಕೆ ಬಂದನು. ಪೋಥ ಎಂಬ ಊರಿನ ಅಕ್ವಿಲ ಎಂಬ ಯೆಹೂದ್ಯನನ್ನು ಅಲ್ಲಿ ಕಂಡನು. ಚಕ್ರವರ್ತಿ ಕ್ಲಾಡಿಯಸನನ್ನು ಯೆಹೂದ್ಯರಿಂದಲೂ ರೋಮ್ ನಗರವನ್ನು ಬಿಟ್ಟು ಹೋಗಬೇಕೆಂದು ಆಜ್ಞಾಪಿಸಿದ್ದರಿಂದ ಈ ಅಕ್ವಿಲನು ತನ್ನ ಪತ್ನಿ ಪ್ರಿಸಿಲಿಯರೊಂದಿಗೆ ಇಟಲಿಗೆ ಇತ್ತೀಚೆಗೆ ಬಂದನು. ಪೌಲನು ಅವನನ್ನು ನೋಡಲು ಹೋದನು. ಅವನು ತನ್ನಂತೆಯೇ ಗುಡಾರ ಮಾಡುವ ಕಸುಬುಗಾರನಾಗಿದ್ದರಿಂದ ಅವರಲ್ಲೇ ತಂಗಿದ್ದು ಅವರೊಡನೆ ಕೆಲಸ ಮಾಡುತ್ತಾ ಬಂದನು. ಪ್ರತಿ ಸಬ್ಬತ್ ದಿನ ಅವನು ಪ್ರಾರ್ಥನಾ ಮಂದಿರದಲ್ಲಿ ಚರ್ಚಿಸುತ್ತಾ ಯೆಹೂದ್ಯರನ್ನು ಮತ್ತು ಗ್ರೀಕರನ್ನು ವಿಶ್ವಾಸಿಗಳನ್ನಾಗಿಸಲು ಪ್ರಯತ್ನಿಸುತ್ತಿದ್ದನು. ಸೀಲ ಮತ್ತು ತಿಮೋಥೆಯ ಮಕದೋನಿಯದಿಂದ ಬಂದ ಮೇಲೆ ಪೌಲನು ಶುಭ ಸಂದೇಶವನ್ನು ಸಾರುವುದರಲ್ಲೂ ಯೇಸುವೇ ಬರಬೇಕಾದ ಲೋಕೋದ್ಧಾರಕ ಎಂದು ಯೆಹೂದ್ಯರಿಗೆ ರುಜುವಾತುಪಡಿಸುವುದರಲ್ಲೂ ತನ್ನ ಸಮಯವನ್ನು ಕಳೆದನು. ಆದರೆ ಆ ಯೆಹೂದ್ಯರು ಅವನನ್ನು ಪ್ರತಿಭಟಿಸಿ ದೂಷಿಸಿದರು. ಆಗ ಪೌಲನು ತನ್ನ ಹೊದಿಕೆಯನ್ನು ಹೊದಿಸಿ, ನಿಮ್ಮ ವಿನಾಶಕ್ಕೆ ನೀವೇ ಹೊಣೆ, ಅದಕ್ಕೆ ನಾನು ಬಾಧ್ಯನಲ್ಲ. ಇಂದಿನಿಂದ ನಾನು ಅನ್ಯ ಧರ್ಮೀಯರ ಕಡೆಗೆ ಹೋಗುತ್ತೇನೆ ಎಂದನು. ಅಂತೆಯೇ ಅವರನ್ನು ಬಿಟ್ಟು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದ ತೀತಿಯಸ್ತ ಎಂಬುವನ ಮನೆಗೆ ಹೋದನು. ಅವನ ಮನೆ ಪ್ರಾರ್ಥನಾ ಮಂದಿರದಿಂದ ಪಕ್ಕದಲ್ಲೇ ಇತ್ತು. ಪ್ರಾರ್ಥನಾ ಮಂದಿರದ ಅಧ್ಯಕ್ಷ ಕ್ರಿಸ್ವ ಎಂಬುವನು ಅವನ ಮನೆಯವರಲ್ಲೂ ಪ್ರಭುವಿನ ವಿಶ್ವಾಸವಿಟ್ಟರು. ಕೊರಿಂಥದ ಇನ್ನೂ ಅನೇಕ ಜನರು ಪೌಲನ ಬೋಧನೆಯನ್ನು ಕೇಳಿ ವಿಶ್ವಾಸಪಟ್ಟರು ಮತ್ತು ದೀಕ್ಷಾಸ್ನಾನ ಪಡೆದರು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಶ್ಲೋಕ. ರಾಷ್ಟ್ರಗಳಿಗೆ ತೋರಿಸುವನು ಪ್ರಭು ಜೀವೋದ್ಧಾರಕ ಶಕ್ತಿಯನ್ನು. ರಾಷ್ಟ್ರಗಳಿಗೆ ತೋರಿಸಿಹನು ಪ್ರಭು ಜೀವೋದ್ಧಾರಕ ಶಕ್ತಿಯನ್ನು. ಹಾಡಿರಿ ಪ್ರಭುಗೆ ಹೊಸ ಗೀತೆಯೊಂದನ್ನು, ಎಸಗನಾಥನು ಪಾವಡ ಕಾರ್ಯಗಳನ್ನು, ಗಳಿಸಿನಾಥನ ಕೈ ಮಹತ್ವಪೂರ್ವ ಗೆಲುವನ್ನು. ಶ್ಲೋಕ. ರಾಷ್ಟ್ರಗಳಿಗೆ ತೋರಿಸಿಹನು ಪ್ರಭು ಜೀವೋದ್ಧಾರಕ ಶಕ್ತಿಯನ್ನು. ಪ್ರಕಟಿಸಿಹನ ಪ್ರಭು ತನ್ನ
ವಿಧಿವಿಧಾನವನ್ನು ರಾಷ್ಟ್ರಗಳಿಗೆ ತೋರಿಸಿಹನು ಜೀವೋದ್ಧಾರಕ ಶಕ್ತಿಯನ್ನು ಸ್ಮರಿಸಿಕೊಂಡಾನ ಪ್ರಭು ತನ್ನ ಪ್ರೀತಿಯನ್ನು ಇಸ್ರಾಯೇಲ್ ಕುಲದ ಬಗ್ಗೆ ತನ್ನ ಸತ್ಯತೆಯನ್ನು. ಶ್ಲೋಕ. ರಾಷ್ಟ್ರಗಳಿಗೆ ತೋರಿಸಿಹನು ಪ್ರಭು ಜೀವೋದ್ಧಾರಕ ಶಕ್ತಿಯನ್ನು. ಕಂಡು ಬಂದಿತು ಜಗದ ಎಲ್ಲೆಡೆ ತಮ್ಮ ದೇವ ದಾಸಿಸಿದ ಜಯಗಳಿಕೆ. ಭೂಮಿ ನಿವಾಸಿಗಳೇ ಮಾಡಿರಿ ಜಯಕಾರ ಪ್ರಭುವಿಗೆ, ಮುಂದಿದ ಹಾಡಿರಿ ಮಾಡಿರಿ ಸುಮಧುರ ಭಜನೆ. ಶ್ಲೋಕ. ರಾಷ್ಟ್ರಗಳಿಗೆ ತೋರಿಸಿಹನು ಪ್ರಭು ಜೀವೋದ್ಧಾರಕ ಶಕ್ತಿಯನ್ನು. ಘೋಷಣೆ. Alleluia, 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 Krista jai jai. Alleluia, 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 Krista jai jai. Krista jai jai, alleluia, Krista jai jai, alleluia. Krista jai jai, alleluia, Krista jai jai. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಯೋವಾನರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಕ್ರಿಸ್ತರೇ ನಿಮಗೆ ಮಹಿಮೆಯಾಗಲಿ. ಯೇಸು ಸ್ವಾಮಿ ತಮ್ಮ ಮಾತನ್ನು ಮುಂದುವರಿಸುತ್ತಾ ಶಿಷ್ಯರಿಗೆ, ನೀವು ಹೃದಯದಲ್ಲಿ ಕಳವಳಗೊಳ್ಳದಿರಿ, ದೇವರಲ್ಲಿ ವಿಶ್ವಾಸವಿಡಿ, ನನ್ನಲ್ಲಿಯೂ ವಿಶ್ವಾಸವಿಡಿ. ನನ್ನ ಪಿತನ ಆಸ್ಥಾನದಲ್ಲಿ ಅನೇಕ ನಿವಾಸಗಳು ಇವೆ. ಹಾಗಿಲ್ಲದ ಪಕ್ಷದಲ್ಲಿ ನಿಮಗೆ ತಿಳಿಸುತ್ತಿದ್ದೆ. ನಾನು ಹೋಗಿ ನಿಮಗೆ ಸ್ಥಳವನ್ನು ಅಣಿಗೊಳಿಸುತ್ತೇನೆ. ಅಣಿಗೊಳಿಸಿದ ಬಳಿಕ ಹಿಂತಿರುಗಿ ಬಂದು ನಿಮ್ಮನ್ನು ಕರೆದೊಯ್ಯುತ್ತೇನೆ. ನಾನಿರುವೆಡೆಯಲ್ಲಿಯೇ ನೀವು ಇರಬೇಕು. ನಾನು ಹೋಗುವೆಡೆಗೆ ಮಾರ್ಗವು ನಿಮಗೆ ತಿಳಿದೇ ಇದೆ ಎಂದು ಹೇಳಿದರು. ಆಗ ತೋಮನು, ಪ್ರಭುವೇ, ನೀವು ಎಲ್ಲಿಗೆ ಹೋಗುತ್ತೀರೆಂದು ನಮಗೆ ತಿಳಿಯದು ಅಂದ ಮೇಲೆ ಅಲ್ಲಿಗೆ ಹೋಗುವ ಮಾರ್ಗವು ಹೇಗೆ ತಿಳಿದೀತು ಎಂದು ಕೇಳಿದನು. ಅದಕ್ಕೆ ಯೇಸು, ಮಾರ್ಗವು ಸತ್ಯವೂ ಜೀವವೂ ನಾನೇ. ನನ್ನ ಮುಖಾಂತರ ಬಾರದ ಹೊರತು ಯಾರೂ ಪಿತನ ಬಳಿಗೆ ಬರಲಾರರು. ನೀವು ನನ್ನನ್ನು ಅರಿತವರಾಗಿದ್ದರೆ ನನ್ನ ಪಿತನನ್ನೂ ಕೂಡ ಅರಿಯುತ್ತಿದ್ದಿರಿ. ಈಗಿನಿಂದ ಅವರನ್ನೂ ನೀವು ಅರಿತವರಾಗಿದ್ದೀರಿ ಹಾಗೂ ಕಂಡೂ ಇದ್ದೀರಿ ಎಂದು ನುಡಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಕ್ರಿಸ್ತೇಸುವಿನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಬ್ರದರ್ ಸೈಮನ್ ರಾಡ್ರಿಗಸ್ ರವರು ಸ್ವರ್ಗಾಧೀನರಾಗಿ 1 ವಾರ ಆಗಿದೆ. ಅವರ ಸ್ಮರಣಾರ್ಥವಾಗಿ ನಾವು ಈ ಬಲಿಪೂಜೆಯನ್ನು ಅರ್ಪಿಸುತ್ತಿದ್ದೇವೆ. ಈ ಒಂದು ಬಲಿಪೂಜೆಗೆ ಸಿದ್ಧ ಮಾಡುವಾಗ ಪ್ರಬೋಧನೆಯಲ್ಲಿ ಅಥವಾ ಚಿಂತನೆಯಲ್ಲಿ ಯಾವ ಒಂದು ಸಂದೇಶವನ್ನು ನೀಡಬೇಕೆಂದು ಧ್ಯಾನಿಸುತ್ತಿದ್ದಾಗ ಒಂದು ಅಂಶ ನನ್ನ ಮನಸ್ಸಿಗೆ ಹೊಳೆಯಿತು. ಯಾವ ಒಂದು ಬೈಬಲ್ ವಾಕ್ಯವನ್ನು ತೆಗೆದುಕೊಂಡು ನಾನು ಬ್ರದರ್ ಸೈಮನ್ ಅವರ ಬಗ್ಗೆ ಮಾತನಾಡಬಹುದು, ಯಾವ ಒಂದು ಬೈಬಲ್ ವಾಕ್ಯವು ಅವರ ಜೀವನಕ್ಕೆ ಅಥವಾ ಅವರು ಮಾಡಿರುವಂತಹ ಸೇವೆಗೆ ಅತ್ಯಂತ ಹತ್ತಿರವಾದ ವಾಕ್ಯ ಎಂದು. ಹಾಗೆ ನೋಡೋದಕ್ಕೆ ಹೋದರೆ ಅನೇಕ ಬೈಬಲ್ ವಚನಗಳು ನನ್ನ ಮನಸ್ಸಿಗೆ ಅಥವಾ ನನ್ನ ಕಣ್ಮುಂದೆ ಬಂದವು. ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು ಶುಭ ಸಂದೇಶವನ್ನು ಸಾರಿದಂತಹ ಒಂದು ಸಂದರ್ಭ, ಮತ್ತಾಯನು ತನ್ನ ಸುಂಕದ ಪೆಟ್ಟಿಗೆಯನ್ನು ಬಿಟ್ಟು ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದಂತಹ ಒಂದು ಸಂದರ್ಭವಿರಬಹುದು. ಲೋಕದ ಕಟ್ಟಕಡೆಯವರೆಗೆ ಹೋಗಿ ಶುಭ ಸಂದೇಶವನ್ನು ಸಾರಿರಿ, ಸ್ವರ್ಗಾರೋಹಣರಾದ ಮೇಲೆ ಸ್ವರ್ಗಾರೋಹಣದ ಮುಂಚೆ ಪ್ರಭು ಯೇಸು ಕ್ರಿಸ್ತರು ಶಿಷ್ಯರಿಗೆ ನೀಡಿದಂತಹ ಆಜ್ಞೆ. ಮತ್ತು ಸಂತ ಪೌಲರ
ಒಂದು ಪತ್ರಗಳಲ್ಲಿ ಇರುವಂಥ ಕೆಲವು ವಚನಗಳು. ಸರ್ವರಿಗೂ ಸರ್ವ ವಿಷಯಗಳಲ್ಲಿ ಅವರೊಂದಿಗೆ ಒಂದಾಗಲು, ಅಥವಾ ನಾನು ಉತ್ತಮವಾದ ಓಟವನ್ನು ಓಡಿದ್ದೇನೆ, ನಾನು ಆ ಓಟವನ್ನು ಅತ್ಯಂತ ಉತ್ತಮವಾಗಿ ಮುಗಿಸಿದ್ದೇನೆ, ವಿಶ್ವಾಸವನ್ನು ಕಾದಿರಿಸಿಕೊಂಡಿದ್ದೇನೆ. ಹೀಗೆ ಅನೇಕ ವಚನಗಳು ನನ್ನ ಕಣ್ಮುಂದೆ ಬಂದವು. ಈ ಎಲ್ಲ ವಚನಗಳಲ್ಲಿಯೂ ಕಡೆಯದಾಗಿ ಹೇಳಿದಂತಹ ಒಂದು ವಚನ, ನಾನು ಉತ್ತಮವಾಗಿ ಓಟವನ್ನು ನಾನು ಓಡಿದ್ದೇನೆ ಮತ್ತು ಆ ಓಟವನ್ನು ನಾನು ಮುಗಿಸಿದ್ದೇನೆ ಮತ್ತು ವಿಶ್ವಾಸವನ್ನು ಕಾದಿರಿಸಿಕೊಂಡಿದ್ದೇನೆ. ಕ್ರಿಸ್ತೇಸುವಿನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ತಿಳಿದಿರುವಂತೆ ಮನುಷ್ಯರಾದ ನಮ್ಮೆಲ್ಲರ ಜೀವನ ಒಂದು ಕಳವಳದ ಚಿಂತೆಯ ಜೀವನ. ಎಷ್ಟೋ ಬಾರಿ ನಾವು ಶಾಂತಿ ಮತ್ತು ಅನೇಕ ಯಾವುದೇ ತೊಂದರೆಗಳಿಲ್ಲದೆ ಇರುವಂತಹ ಸನ್ನಿವೇಶಗಳ ಸಮಯದಲ್ಲಿ ನಮ್ಮ ಜೀವನವನ್ನು ನಾವು ಊಹಿಸಿಕೊಂಡು ನೋಡುವಾಗ, ಎಲ್ಲವೂ ಸರಿಯಾಗಿ ನಡೆಯುವಾಗ, ಎಲ್ಲೋ ಒಂದು ಕಡೆ ಏನಾದರೂ ಕಷ್ಟ ಸುಖ, ಕಷ್ಟ ತೊಂದರೆಗಳು, ಸಮಸ್ಯೆಗಳು ಎದುರು ಬಂದಾಗ ಆಗ ನಮಗೆ ಅರ್ಥವಾಗುತ್ತದೆ ಮನುಷ್ಯನ ಜೀವನದ ಬೆಲೆ ಏನು ಎಂದು. ಖಂಡಿತವಾಗಿಯೂ ಮನುಷ್ಯರಾಗಿ ನಾವೆಲ್ಲರೂ ದೇವರಿಂದ ಸೃಷ್ಟಿಯಾಗಿದ್ದು ಈ ಧರೆಯ ಮೇಲೆ ನಾವು ಜೀವಿಸುತ್ತಿದ್ದೇವೆ ಎಂದರೆ ಅದು ದೇವರು ನಮಗೆ ನೀಡಿರುವಂತಹ ಭಾಗ್ಯ. ಅದರಲ್ಲೂ ಕೂಡ ಕ್ರೈಸ್ತ ವಿಶ್ವಾಸದ ನಾವು ಕೊಡುಗೆಯನ್ನು ಪಡೆದಿದ್ದರೆ ಅದು ಇನ್ನೂ ಒಂದು ಆಶೀರ್ವಾದ. ಕ್ರೈಸ್ತ ವಿಶ್ವಾಸದ ಕೊಡುಗೆ ಮಾತ್ರವಲ್ಲ, ಆ ವಿಶ್ವಾಸದ ಕೊಡುಗೆಗೆ ತಕ್ಕ ರೀತಿಯಲ್ಲಿ ದೇವರಿಂದ ಇನ್ನೂ ಏರಾಳವಾದ ವರಪ್ರಸಾದಗಳನ್ನು, ಕರೆಯನ್ನು ನಾವು ಪಡೆದಿದ್ದರೆ ಅದು ಕೂಡ ಇನ್ನೂ ಒಂದು ದೇವರ ಆಶೀರ್ವಾದವೇ ಸರಿ. ಈ ನಿಟ್ಟಿನಲ್ಲಿ ನಾವು ನೋಡುವುದಾದರೆ ನಮ್ಮ ಸಹೋದರ ಬ್ರದರ್ ಸೈಮನ್ ರವರು ಮತ್ತು ಅವರ ಜೀವನ ಮತ್ತು ಅವರ ಸೇವೆಯನ್ನು ಕುರಿತು ಮಾತನಾಡುವುದಾದರೆ, ಖಂಡಿತವಾಗಿಯೂ ಅವರ ಜೀವನ ದೇವರಿಗೆ ಮುಡುಪಾಗಿಟ್ಟಂತಹ ಜೀವನವಾಗಿತ್ತು. ದೇವರಿಗೆ ಮುಡುಪಾಗಿಟ್ಟಂಥ ಜೀವನವಾದ್ದರಿಂದ ಅವರು ಸತತವಾಗಿ ಪ್ರಭು ಯೇಸುವಿನ ಶುಭ ಸಂದೇಶವನ್ನು ಇತರರಿಗೆ ಸಾರಲು ಮುಂದಾಗಿದ್ದರು. ಮತ್ತು ಶುಭ ಸಂದೇಶದ ಪ್ರಸಾರ ಎಂದಾಗ ಅನೇಕರಿಗೆ ಒಂದು ಆಲೋಚನೆ ಬರುತ್ತದೆ. ಶುಭ ಸಂದೇಶದ ಪ್ರಸಾರ ಎಂದರೆ ಬೈಬಲ್ ಗ್ರಂಥವನ್ನು ಹಿಡ್ಕೊಂಡು ಒಂದು ಅಷ್ಟು ವಾಕ್ಯಗಳನ್ನು ಹೇಳ್ಬಿಟ್ಟು ನಾವು ಜೋರಾಗಿ ಕಿರ್ಚಿ ಅಥವಾ ಪ್ರೇಸ್ ಆ್ಯಂಡ್ ವರ್ಷಿಪ್ ಅಥವಾ ದೇವರ ಸ್ತುತಿಯನ್ನು ನಾವು ಮಾಡಿಬಿಟ್ರೆ ಅದು ಶುಭ ಸಂದೇಶದ ಪ್ರಸಾರವೇ? ನಿಜವಾಗಿಯೂ ಶುಭ ಸಂದೇಶದ ಪ್ರಸಾರ ಎಲ್ಲಿಂದ ಪ್ರಾರಂಭವಾಗುತ್ತದೆ ಎಂದರೆ ಜೀವನದ ಅನುಭವದಿಂದ. ನಿಜವಾದ ಶುಭ ಸಂದೇಶದ ಪ್ರಸಾರ ದೇವರ ವಾಕ್ಯಗಳನ್ನು ಮಾತ್ರ ಬೋಧಿಸುವುದಲ್ಲ, ಬದಲಿಗೆ ನಿಜವಾದ ಶುಭ ಸಂದೇಶದ ಪ್ರಸಾರ ಒಬ್ಬ ವ್ಯಕ್ತಿಯ ಜೀವನದಿಂದ. ಅದನ್ನೇ ನಾವು ಬ್ರದರ್ ಸೈಮನ್ ರವರ ಜೀವನದಲ್ಲಿ ಕಾಣುತ್ತೇವೆ. ಬ್ರದರ್ ಸೈಮನ್ ರವರು ಕೇವಲ ಬೈಬಲ್ ಅಥವಾ ದೇವರ ವಾಕ್ಯಗಳಿಂದ ಅಥವಾ ಯಾರೋ ನೀಡಿದಂಥ ಒಂದು ಸಂದೇಶದಿಂದ ಅವರು ಪ್ರೇರಿತರಾಗಿ ತಮ್ಮ ಸೇವಾ ಕಾರ್ಯವನ್ನು ಮಾಡಿದರು ಎಂದು ನಾವು ಹೇಳಲು ಸಾಧ್ಯವಿಲ್ಲ. ಬದಲಿಗೆ ಪ್ರಭು ಯೇಸುವಿನೊಂದಿಗೆ ಅವರು ಇರಿಸಿಕೊಂಡಿದ್ದಂತಹ ಒಂದು ನಿಕಟವಾದ ಸಂಬಂಧ. ಇಟ್ ವಾಸ್ ಅ ವೆರಿ ಕ್ಲೋಸ್ ಎನ್ಕೌಂಟರ್ ವಿತ್ ಜೀಸಸ್. ಇಟ್ ವಾಸ್ ಅ ಪರ್ಸನಲ್ ಎನ್ಕೌಂಟರ್. ಒಂದು ವೈಯಕ್ತಿಕವಾದ ಸ್ವಂತ ಅನುಭವವಾಗಿತ್ತು. ಆದ್ದರಿಂದ ಪ್ರಭು ಯೇಸು ಕ್ರಿಸ್ತರಲ್ಲಿ ಅವರು ಆಳವಾದ ಪ್ರೀತಿಯನ್ನು ಹೊಂದಿದ್ದರಿಂದಲೇ ಅವರು ತಮ್ಮ ಇಡೀ ಜೀವನವನ್ನೇ ದೇವರಿಗೆ ಮುಡುಪಾಗಿಡಲು ಮತ್ತು ಯೇಸು ಕ್ರಿಸ್ತರ ಶುಭ ಸಂದೇಶವನ್ನು ತಮ್ಮ ಜೀವನದ ಕೊನೆಯ ಉಸಿರಿನ ಇರುವವರೆಗೂ ಸಾರಲು ಅವರು ಮುಂದಾಗಿದ್ದರು. ಕ್ರಿಸ್ತೇಸುವಿನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಅದನ್ನೇ ಇಂದಿನ ಶುಭ ಸಂದೇಶದಲ್ಲಿ ನಾವು ಕೇಳಿದೆವು. ಯೇಸು ನುಡಿದ ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಎನ್ನುವುದನ್ನು ಬ್ರದರ್ ಸೈಮನ್ ರವರು ತಮ್ಮ ಜೀವನದಲ್ಲಿ ಅವರು ಸ್ವಂತವಾಗಿ ಆಳವಾಗಿ ಆ ಅನುಭವವನ್ನು ಪಡೆದಿದ್ದರು. ಯಾರು ಈ ಯೇಸು ಕ್ರಿಸ್ತರು? ಯಾವುದಕ್ಕೋಸ್ಕರ ನಾನು ಯೇಸು ಕ್ರಿಸ್ತರನ್ನು ಹಿಂಬಾಲಿಸಬೇಕು?
ಯೇಸು ಕ್ರಿಸ್ತರನ್ನು ನಾನು ಹಿಂಬಾಲಿಸಿದರೆ ನನಗೆ ಉಂಟಾಗುವಂತಹ ಬಳುವಳಿ ಅಥವಾ ಉಂಟಾಗುವಂತಹ ಫಲಿತಾಂಶ ಏನು ಎನ್ನುವುದನ್ನು ಬ್ರದರ್ ಸೈಮನ್ ತಮ್ಮ ಜೀವನದಲ್ಲಿ ವೈಯಕ್ತಿಕವಾಗಿ ಅವರು ಅನುಭವಿಸಿದ್ದರು. ಆದ್ದರಿಂದ ಅವರು ತಮ್ಮ ಇಡೀ ಜೀವನವನ್ನು, ಅವರಿಗೆ ಒಂದು ಅತ್ಯುತ್ತಮವಾದ ಕೆಲಸವಿತ್ತು. ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಅವರು ಕೆಲಸ ನಿರ್ವಹಿಸುತ್ತಿದ್ದರು ಮತ್ತು ಅದರೊಂದಿಗೆ ಎಲ್ಲೇ ಹೋದರೂ, ಯಾರನ್ನೇ ಭೇಟಿ ಮಾಡಿದರೂ ತಮ್ಮ ಜೀವನದುದ್ದಕ್ಕೂ ಅವರು ವಿಶೇಷವಾಗಿ ಪ್ರಭು ಯೇಸುವಿನ ಬಗ್ಗೆ, ಶುಭ ಸಂದೇಶದ ಬಗ್ಗೆ ಅವರು ಮಾತನಾಡಲು ಮುಂದಾಗುತ್ತಿದ್ದರು. ಖಂಡಿತವಾಗಿ ನಾವು ನೋಡುತ್ತೇವೆ ಯಾವ ರೀತಿ ದೇವರು ಅತ್ಯಂತ ಸಮರ್ಪಕವಾಗಿ ಬ್ರದರ್ ಸೈಮನ್ ರವರನ್ನು ಬಳಸಿಕೊಂಡರು. ಅವರು ಯಾವುದೇ ಒಂದು ಭೇದ ಭಾವವಿಲ್ಲದೆ ಅನೇಕರಿಗೆ ಶುಭ ಸಂದೇಶವನ್ನು ಸಾರಲು, ದೇವರ ವಾಕ್ಯವನ್ನು, ದೇವರ ಬೆಳಕನ್ನು ಮತ್ತು ವಿಶೇಷವಾಗಿ ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿ ಶುಭ ಸಂದೇಶದ ಪ್ರಸಾರಕ್ಕೆ ಹೆಚ್ಚು ಒತ್ತನ್ನು ನೀಡಿದ್ದರು ಮತ್ತು ಅದಕ್ಕೆ ಉಂಟಾಗುವಂತಹ ಖರ್ಚು ವೆಚ್ಚವನ್ನು ಕೂಡ ಅವರು ಲೆಕ್ಕ ಮಾಡದೆ ಮೊದಲು ಶುಭ ಸಂದೇಶವನ್ನು ನಾವು ಸಾರಬೇಕು, ಅದಕ್ಕೆ ಎಷ್ಟು ಖರ್ಚಾದರೂ ಪರವಾಗಿಲ್ಲ ಎನ್ನುವಂತಹ ಒಂದು ಮನೋಭಾವನೆ ಮತ್ತು ಧೈರ್ಯ, ಸಾಹಸವನ್ನು ಬ್ರದರ್ ಸೈಮನ್ ರವರು ಪ್ರಕಟಪಡಿಸಿದ್ದರು. ಅಷ್ಟು ಮಾತ್ರವಲ್ಲದೆ ಅನೇಕ ಧ್ಯಾನಕೂಟಗಳ ಮೂಲಕ ಮತ್ತು ವೈಯಕ್ತಿಕವಾಗಿ ಅವರೇ ದೇವರ ವಾಕ್ಯವನ್ನು ಬೋಧಿಸುವಂಥವರಾಗಿದ್ದರು ಮತ್ತು ತಮ್ಮ ವೈಯಕ್ತಿಕ ಅನುಭವಗಳನ್ನು, ಜೀವನವನ್ನು ಇತರರೊಂದಿಗೆ ಹಂಚಿಕೊಂಡು ಅನೇಕರನ್ನು ಯೇಸುವಿನೆಡೆಗೆ ಕರೆತರುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಆದ್ದರಿಂದ ಖಂಡಿತವಾಗಿಯೂ ಸೈಮನ್ ರವರಿಗೆ ಈ ಮಾರ್ಗ, ಸತ್ಯ, ಜೀವ ಯಾರು ಎನ್ನುವುದು ಅವರಿಗೆ ಅರಿವಾಗಿತ್ತು. ಪ್ರಭು ಯೇಸು ಒಬ್ಬರೇ ಎನ್ನುವುದನ್ನು ಅರಿತ ನಂತರ ತಮ್ಮ ಜೀವನವನ್ನು ಸಮರ್ಪಿಸಿದ್ದರು. ಕ್ರಿಸ್ತೇಸುವಿನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಬ್ರದರ್ ಸೈಮನ್ ಬಗ್ಗೆ ನನಗೆ ಕೇವಲ ಕೆಲವು ತಿಂಗಳುಗಳಿಂದ ಅಥವಾ 1 ಅಥವಾ 2 ವರ್ಷದಿಂದ ಅವರ ಬಗ್ಗೆ ನನಗೆ ಪರಿಚಯ ಆಯಿತು. ಪರಿಚಯ ಆದ ಸಂದರ್ಭದಿಂದಲೂ ಕೂಡ ನಾನು ಅವರನ್ನು ಭೇಟಿ ಮಾಡಿದಾಗಲೆಲ್ಲ ಅಥವಾ ಅವರು ನನ್ನನ್ನು ಭೇಟಿ ಮಾಡಿದಾಗಲೆಲ್ಲ ಅವರಲ್ಲಿದ್ದಂತಹ ಆನಂದ, ಸಂತೋಷ, ಸಮಾಧಾನ ಮತ್ತು ಎಂತಹ ಒಂದು ಕಷ್ಟ, ನಷ್ಟ, ತೊಂದರೆಗಳು, ಸಮಸ್ಯೆಗಳು ಇದ್ದರೂ ಕೂಡ ಅವರ ಆತ್ಮ, ಅವರ ಮನಸ್ಸು ಯಾವಾಗಲೂ ಗೆಲುವಿನ ಮನಸ್ಸಾಗಿತ್ತು. ಎಲ್ಲಿ ಹೋದರೂ ಕೂಡ ಖಂಡಿತವಾಗಿಯೂ ದೇವರಿದ್ದಾರೆ, ದೇವರು ನಮ್ಮೊಂದಿಗಿದ್ದಾರೆ, ದೇವರಿಂದ ಎಲ್ಲವೂ ಸಾಧ್ಯ ಎಂದು ಎಲ್ಲರನ್ನೂ ಹುರಿದುಂಬಿಸುತ್ತಿದ್ದರು. ಅದೇ ರೀತಿ ವೈಯಕ್ತಿಕವಾಗಿ ಇಲ್ಲಿ ನಾನು ಪಾಲನಾ ಭವನದಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡುತ್ತಿರುವಾಗ ಮತ್ತು ನಮ್ಮ ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ಸಂಪರ್ಕ ಮಾಧ್ಯಮಗಳ ಕೇಂದ್ರದ ಅನೇಕ ಕಾರ್ಯಗಳನ್ನು, ಪ್ರಾಜೆಕ್ಟ್ಗಳನ್ನು ಪ್ರಾರಂಭ ಮಾಡುವಾಗ ಬ್ರದರ್ ಸೈಮನ್ ರವರು ಬೆನ್ನೆಲುಬಾಗಿ ನಿಂತರು. ಫಾದರ್, ಮಾಡೋಣ ಫಾದರ್, ನಾನು ನಿಮ್ಮ ಜೊತೆ ಇರ್ತೇನೆ, ನನ್ನ ಕಾಂಟ್ಯಾಕ್ಟ್ಸ್ ಯಾರಿದೆ ಆ ಸಂಪರ್ಕಗಳಲ್ಲಿ ನಿಮಗೆ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಸಹಾಯವನ್ನು ನಾನು ನಿಮಗೆ ತಂದು ಕೊಡುತ್ತೇನೆ ಎಂದು. ಇಂತಹ ಒಂದು ಗೆಲುವಿನ ಮನಸ್ಸು, ಆತ್ಮ ಅವರಲ್ಲಿತ್ತು. ಯಾವ ರೀತಿ ತಾನೇ ಅವರಿಗೆ ಇಂತಹ ಒಂದು ಗೆಲುವಿನ, ಸಂತೋಷದ, ಇತರರನ್ನು ಉತ್ತೇಜಿಸುವಂತಹ, ಪ್ರೇರೇಪಿಸುವಂತಹ ಒಂದು ಮಾತುಗಳು ಯಾವ ರೀತಿ? ಏಕೆಂದರೆ ಪವಿತ್ರಾತ್ಮರು ಅವರ ಜೀವನದಲ್ಲಿ ಸಕ್ರಿಯವಾಗಿದ್ದರು. ಆ ಪವಿತ್ರಾತ್ಮರು ಜೀವನದಲ್ಲಿ ಸಕ್ರಿಯವಾಗಿದ್ದರಿಂದಲೇ ಬ್ರದರ್ ಸೈಮನ್ ರವರು ಹೋದ ಕಡೆಯಲ್ಲೆಲ್ಲ ಎಲ್ಲರನ್ನೂ ಪ್ರೀತಿಯಿಂದ ಅವರು ಗೆಲ್ಲುತ್ತಿದ್ದರು. ಅಷ್ಟು ಮಾತ್ರವಲ್ಲ, ಕಳೆದ ಬಾರಿ ಒಂದು ರಿಟ್ರೀಟ್ ನಡೆಯಿತು. ಇಲ್ಲಿ ಏನೋ ಒಂದು ಸಮಸ್ಯೆ ಆಯಿತು. ಆ ಸಂದರ್ಭದಲ್ಲಿ ಯಾವ ರೀತಿ ಅದನ್ನು ನಿಭಾಯಿಸಿದ್ರು ಎಂದರೆ ಖಂಡಿತವಾಗಿಯೂ ಆಶ್ಚರ್ಯವಾಗುತ್ತದೆ. ಪವಿತ್ರಾತ್ಮರು ದೇವರ ಸಹಾಯ ಮತ್ತು ನೆರವಿನಿಂದ, ಅನುಗ್ರಹದಿಂದ ಖಂಡಿತವಾಗಿಯೂ ನಾವು ಏನು ಬೇಕಾದರೂ ಸಾಧಿಸಬಹುದು ಎನ್ನುವುದನ್ನು ಬ್ರದರ್ ಸೈಮನ್ ರವರು ತಮ್ಮ ಜೀವನದ ಮೂಲಕ ನಮಗೆ ತೋರ್ಪಡಿಸಿದ್ದಾರೆ. ಬ್ರದರ್ ಸೈಮನ್ ರವರು ತಮ್ಮ ಜೀವನ ಮತ್ತು ಸೇವೆಯ ಮೂಲಕ ಈ ಕರ್ನಾಟಕದ ಕಥೋಲಿಕ ಧರ್ಮಸಭೆಗೆ KRST, ಕರ್ನಾಟಕ ರೀಜನಲ್ ಸರ್ವಿಸ್ ಟೀಮ್, ಈ ಒಂದು ಸೇವೆಯನ್ನು ಕೂಡ ಅವರು ನೀಡಿದ್ದಾರೆ ಮತ್ತು ಅನೇಕರು ಇದರಿಂದ ತಮ್ಮ ಅನೇಕ ಫಲಗಳನ್ನು ಅವರು ಪಡೆದಿದ್ದಾರೆ. ಹೀಗೆ ಬ್ರದರ್ ಸೈಮನ್ ರವರು ಕರ್ನಾಟಕದಾದ್ಯಂತ ಮತ್ತು ನಮ್ಮ ಭಾರತಾದ್ಯಂತ ಅನೇಕ ಜನರಿಗೆ ಧ್ಯಾನಕೂಟಗಳನ್ನು ನೀಡಲು, ಗುರುಗಳಿಗೆ, ಕನ್ಯಾಸ್ತ್ರೀಯರಿಗೆ ಧ್ಯಾನಕೂಟಗಳನ್ನು ನೀಡಲು ಮತ್ತು ಧರ್ಮಾಧ್ಯಕ್ಷರುಗಳನ್ನು ಸೇರಿಸಿಕೊಂಡು
ಯಾವ ರೀತಿ ಈ ಶುಭ ಸಂದೇಶದ ಪ್ರಸಾರಕ್ಕೆ ಹೆಚ್ಚು ಒತ್ತನ್ನು ನೀಡಬೇಕೆನ್ನುವುದನ್ನು ಅವರು ತಮ್ಮ ಜೀವನದಲ್ಲಿ ತೋರ್ಪಡಿಸಿದ್ದಾರೆ. ಆ ಒಂದು ಕಳೆದ ವರ್ಷದ ಧ್ಯಾನಕೂಟದಲ್ಲಿ ಅವರು ಇದೇ ಒಂದು ಚಾಪಲ್ನಲ್ಲಿ ಅವರು ಒಂದು ಮಾತು ಹೇಳಿದರು. ಬೆಂಗಳೂರು ನಮ್ಮ ಮಹಾಧರ್ಮಾಧ್ಯಕ್ಷರ ಮುಂದೆ, ದೇವರ ಅನುಗ್ರಹವಿದ್ದರೆ ಈ ಕರ್ನಾಟಕ ರಾಜ್ಯಕ್ಕೆ ಒಂದು ಚಾನಲ್ ಅಲ್ಲ 2 ಚಾನಲ್ ಮಾಡೋಣ. ಖಂಡಿತವಾಗಿಯೂ ಮನೆ ಮನೆಗೂ ದೇವರ ಶುಭ ಸಂದೇಶವನ್ನು ನಾವು ಕೊಂಡೊಯ್ಯಬೇಕು. ಈ ನಿಟ್ಟಿನಲ್ಲಿ ನಾವು ಪ್ರಾರ್ಥಿಸೋಣ. ನಮ್ಮ ಇಂಟರ್ಸೆಸರಿ ಪ್ರೇಯರ್ ಮತ್ತು ಚೈನ್ ಪ್ರೇಯರಲ್ಲಿ ನಾವು ಪ್ರಾರ್ಥಿಸಿ ಈ ಭಿನ್ನಹವು ಆದಷ್ಟು ಬೇಗ ದೇವರ ಚಿತ್ತದಂತೆ ನಡೆಯಲಿ ಎಂದು ಅತ್ಯಂತ ಸಂತೋಷದಿಂದ, ಅತ್ಯಂತ ಪ್ರೇರಣೆಯಿಂದ ಅವರು ಮಾತನಾಡಿದ್ದರು. ಆದರೆ ದೇವರ ಚಿತ್ತವೇ ಬೇರೆ. ಅವರು ಇಂದು ನಮ್ಮೊಂದಿಗೆ ಇಲ್ಲ, ನಮ್ಮೊಂದಿಗೆ ಶಾರೀರಿಕವಾಗಿ ಇಲ್ಲ, ಬದಲಿಗೆ ಖಂಡಿತವಾಗಿಯೂ ಆಧ್ಯಾತ್ಮಿಕವಾಗಿ ನಮ್ಮೊಂದಿಗಿದ್ದಾರೆ. ಖಂಡಿತವಾಗಿಯೂ ಅವರು ದೇವರ ಸನ್ನಿಧಾನದಲ್ಲಿದ್ದಾರೆ ಎನ್ನುವುದು ನಮ್ಮೆಲ್ಲರ ನಂಬಿಕೆ, ವಿಶ್ವಾಸ. ಏಕೆಂದರೆ ಪ್ರಭು ಯೇಸು ನುಡಿದಿದ್ದಾರೆ, ನೀವು ಕಳವಳಗೊಳ್ಳದಿರಿ, ನನ್ನ ಪಿತನ ಮನೆಯಲ್ಲಿ ಅನೇಕ ವಾಸಸ್ಥಾನಗಳಿವೆ. ಯಾರಿಗೋಸ್ಕರ ಈ ವಾಸಸ್ಥಾನಗಳು? ಖಾಲಿ ಇಡೋದಕ್ಕ? ಇಲ್ಲ. ಯಾರು ಪ್ರಭು ಯೇಸುವನ್ನು ನಂಬಿ ವಿಶ್ವಾಸಿಸಿ ಅವರನ್ನು ಹಿಂಬಾಲಿಸಿ ದೇವರ ಚಿತ್ತವನ್ನು ನೆರವೇರಿಸುತ್ತಾರೋ ಅಂಥವರಿಗೋಸ್ಕರ ಸಿದ್ಧಪಡಿಸಿರುವಂತಹ ಒಂದು ಸ್ಥಳ ಇದು. ಆ ಸ್ಥಳದಲ್ಲಿ ನಮ್ಮ ಬ್ರದರ್ ಸೈಮನ್ ರವರು ಅಲ್ಲಿದ್ದಾರೆ. ಖಂಡಿತವಾಗಿಯೂ ಈಗ ಅವರ ಭಿನ್ನಹ ಇನ್ನೂ ಪ್ರಬಲವಾದುದು. ದೇವರಲ್ಲಿ ಅತ್ಯಂತ ಹತ್ತಿರವಾಗಿದ್ದಾರೆ. ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಶುಭ ಸಂದೇಶದ ಪ್ರಸಾರ ಇಮ್ಮಡಿಯಾಗಲಿ, ನೂರ್ಮಡಿಯಾಗಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ. ಅವರ ಭಿನ್ನಹದ ಮೂಲಕ ಖಂಡಿತವಾಗಿಯೂ ಅವರು ಕೈಗೊಂಡಂತಹ ಆ ಒಂದು ಶುಭ ಸಂದೇಶದ ಪ್ರಸಾರದ ಕಾರ್ಯವು ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ಪ್ರದೇಶಗಳಲ್ಲಿ ಇನ್ನೂ ಅನೇಕ ಅಕ್ರೈಸ್ತ ಸಹೋದರ ಸಹೋದರಿಯರು ಪ್ರಭು ಯೇಸು ಕ್ರಿಸ್ತರ ನಾಮದ ಮಹಿಮೆಯನ್ನು ಅರಿಯಲು, ದೇವರ ಬೆಳಕನ್ನು ತಮ್ಮ ಜೀವನದಲ್ಲಿ ಕಾಣಲು, ದೇವರ ಮಹಿಮೆಗೋಸ್ಕರ ಮತ್ತು ದೇವರ ಚಿತ್ತವನ್ನು ತಮ್ಮ ಜೀವನದಲ್ಲಿ ನೆರವೇರಿಸಲು ಬೇಕಾದ ಶಕ್ತಿಗೋಸ್ಕರ ನಾವೆಲ್ಲರೂ ಇಂದು ವಿಶೇಷವಾಗಿ ಪ್ರಾರ್ಥಿಸೋಣ. ಮತ್ತು ನಮ್ಮ ಬ್ರದರ್ ಸೈಮನ್ ರವರಿಗೋಸ್ಕರ, ಅವರ ಆತ್ಮಶಾಂತಿಗೋಸ್ಕರ ನಾವು ಪ್ರಾರ್ಥಿಸೋಣ. ದಯಾಮಯ ದೇವರು, ಅವರು ಯಾವುದೇ ಒಂದು ಸಣ್ಣ ಪುಟ್ಟ ತಪ್ಪನ್ನು ಮಾಡಿದ್ದರೂ ಕೂಡ ಆ ಎಲ್ಲ ತಪ್ಪುಗಳನ್ನು, ಪಾಪಗಳನ್ನು ಕ್ಷಮಿಸಿ ಅವರಿಗೆ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಿ ನಿತ್ಯ ಜೀವದ ಸಂಭಾವನೆಯನ್ನು ಅವರಿಗೆ ನೀಡಲಿ ಎಂದು ನಾವು ವಿಶೇಷವಾಗಿ ಪ್ರಾರ್ಥಿಸೋಣ. ನಿತ್ಯ ವಿಶ್ರಾಂತಿಯು ಅವರಿಗೆ ಲಭಿಸಲಿ. ಆಮೇನ್. ತನು ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸೋ ದೇವಾ. ತನು ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸೋ ದೇವಾ. ಎಲ್ಲ ನಿನ್ನ ದಾನ, ಎಲ್ಲ ನೀನೇ ದೇವಾ. ನೀನೇ ನನ್ನ ಜೀವ, ಶರಣು ಏಸುದೇವಾ. ತನು ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸೋ ದೇವಾ. ತನು ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸೋ ದೇವಾ. ಸಹೋದರ ಸಹೋದರಿ, ನನ್ನ ಮತ್ತು ನಿಮ್ಮ ಈ ಬಲಿಯು ಸರ್ವಶಕ್ತ ಪಿತ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಮ್ಮ ಈ ಕೊಡುಗೆಗಳನ್ನು ಪ್ರಸನ್ನತೆಯಿಂದ ವೀಕ್ಷಿಸಿರಿ. ನಿಮ್ಮ ಪುತ್ರರ ಪ್ರೀತಿಯ ಅಮೋಘ ರಹಸ್ಯದಲ್ಲಿ ನಾವೆಲ್ಲರೂ ಐಕ್ಯವಾಗಿದ್ದೇವೆ. ನಿಮ್ಮ ದಿವಂಗತ ಸೇವಕ ಸೈಮನ್ ರಾಡ್ರಿಗಸ್ ಇವರನ್ನು ನಿಮ್ಮ ಮಹಿಮೆಗೆ ಕರೆದೊಯ್ಯಿರಿ. ನಿಮ್ಮೊಂದಿಗೆ ಯುಗ ಯುಗಾಂತರಕ್ಕೆ ಜೀವಿಸಿ ಆಳುವ ನಿಮ್ಮನ್ನು
ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಕರ್ತರ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮಾತು ನ್ಯಾಯವಾಗಿದೆ. ಪ್ರಭು ಎಲ್ಲ ಕಾಲದಲ್ಲೂ ನಿಮ್ಮನ್ನು ಸ್ತುತಿಸುವುದು, ವಿಶೇಷವಾಗಿ ನಮ್ಮ ಪಾಸ್ಕ ಬಲಿಯಾದ ಕ್ರಿಸ್ತರು ಅರ್ಪಿತರಾದ ಈ ಕಾಲದಲ್ಲಿ ಅತ್ಯಾಡಂಬರದಿಂದ ನಿಮ್ಮನ್ನು ಕೊಂಡಾಡುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಹಳೆಯ ವ್ಯವಸ್ಥೆಯ ವಿನಾಶದಿಂದ ಕುಗ್ಗಿದ ವಿಶ್ವವು ನವ್ಯತೆಯನ್ನು ಹೊಂದಿದೆ. ನಮ್ಮ ಜೀವನದ ಸಮಗ್ರತೆಯು ಕ್ರಿಸ್ತರಲ್ಲಿ ಪುನಃ ಲಭಿಸಿದೆ. ಪಾಸ್ಕ ಮಹದಾನದಿಂದ ತುಂಬಿ ಎಲ್ಲ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತೆಯೇ ಸ್ವರ್ಗೀಯ ಶಕ್ತರು ದೂತಗಣಗಳು ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುತ್ತಾರೆ. ಪರಿಶುದ್ಧರು ಪರಿಶುದ್ಧರು ಸೇನೆಗಳ ದೇವರಾದ ಪ್ರಭು ಪರಿಶುದ್ಧರು. ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸಾನ ಪ್ರಭುವಿನ ನಾಮದಲ್ಲಿ. ಬರುವವರು ಸ್ತುತಿಗೆ ಪಾತ್ರರು, ಮಹೋನ್ನತದಲ್ಲಿ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮನ ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು, ನಿಮ್ಮ ಮರಣವನ್ನು ಸಾರುತ್ತೇವೆ ಸಾರುತ್ತೇವೆ. ಪ್ರಭು ಪ್ರಭು, ನಿಮ್ಮ ಮರಣವನ್ನು ಸಾರುತ್ತೇವೆ ಸಾರುತ್ತೇವೆ. ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ ನಿವೇದಿಸುತ್ತೇವೆ ನಿವೇದಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು, ರಕ್ಷಣೆ ನೀಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಬೆನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು,
ಇಹಲೋಕದಿಂದ ನಿಮ್ಮಲ್ಲಿಗೆ ಕರೆದುಕೊಂಡಿರುವ ನಿಮ್ಮ ಸೇವಕರಾದ ಸೈಮನ್ ರಾಡ್ರಿಗೆಸ್ ಇವರನ್ನು ಸ್ಮರಿಸಿಕೊಳ್ಳಿರಿ. ನಿಮ್ಮ ಪುತ್ರ ಅನುಭವಿಸಿದಂತಹ ಮರಣದಲ್ಲಿ ಭಾಗಿಯಾದ ಇವರು ಅವರ ಪುನರುತ್ಥಾನದಲ್ಲಿಯೂ ಭಾಗಿಯಾಗುವಂತೆ ಅನುಗ್ರಹಿಸಿರಿ. ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೇನ್, ಆಮೇನ್, ಆಮೇನ್. ಸ್ವಾಮಿ ಯೇಸು ಕಲಿಸಿದಂತೆ ತಂದೆ ದೇವರಲ್ಲಿ ಪ್ರೀತಿಯಿಂದ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು ತಮ್ಮನ್ನು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಆಗಮಿಸೋ ಯೇಸುವೇ, ನನ್ನ ಬಾಳಿನ ಜ್ಯೋತಿಯೇ, ಎನ್ನ ಜೀವನ ಬೆಳಗಿಸಬಾ, ಎನ್ನ ಜೀವನ ಬೆಳಗಿಸಬಾ. ಆಗಮಿಸೋ ಯೇಸುವೇ, ಎನ್ನ ಬಾಳಿನ ಜ್ಯೋತಿಯೇ, ಎನ್ನ ಜೀವನ ಬೆಳಗಿಸಬಾ.
ಎನ್ನ ಜೀವನ ಬೆಳಗಿಸಬಾ. ಎನ್ನನು ಪೋಷಿಪ ಭೋಜನವಾಗಿ ಬಾಯೇಸು ಎನ್ನೊಳು ಬಾ. ಎನ್ನಯ ಜೀವಿತ ಪಾನವಾಗಿ ಬಾಯೇಸು ಎನ್ನೊಳು ಬಾ. ಎನ್ನನು ಪೋಷಿಪ ಭೋಜನವಾಗಿ ಬಾಯೇಸು ಎನ್ನೊಳು ಬಾ. ಎನ್ನಯ ಜೀವಿತ ಪಾನವಾಗಿ ಬಾಯೇಸು ಎನ್ನೊಳು ಬಾ. ಆಗಮಿಸೋ ಯೇಸುವೇ ಎನ್ನ ಬಾಳಿನ ಜ್ಯೋತಿಯೇ, ಎನ್ನ ಜೀವನ ಬೆಳಗಿಸಬಾ. ಎನ್ನ ಜೀವನ ಬೆಳಗಿಸಬಾ. ಎನ್ನ ಜೀವನ ಬೆಳಗಿಸಬಾ. ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ದಿವಂಗತ ಸೇವಕ ಸೈಮನ್ ರಾಡ್ರಿಗಸ್ ಇವರಿಗಾಗಿ ಈ ಪಾಸ್ಕ ಸಂಸ್ಕಾರವನ್ನು ಆಚರಿಸಿದ್ದೇವೆ. ಇದರ ಫಲವಾಗಿ ಅವರು ನಿಮ್ಮ ಜ್ಯೋತಿ ಮತ್ತು ಶಾಂತಿಯ ನಿವಾಸಕ್ಕೆ ಬಂದು ಸೇರುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ಬ್ರದರ್ ಸೈಮನ್ ರವರ ಕುಟುಂಬಕ್ಕೆ ನಮ್ಮ ಶ್ರದ್ಧಾಂಜಲಿ ಮತ್ತು ಸಂತಾಪವನ್ನು ನಾವು ಸೂಚಿಸುತ್ತೇವೆ. ದಯಾಮಯ ದೇವರು ಈ ಕಷ್ಟಕರದ ಸಂದರ್ಭದಲ್ಲಿ ಅವರಿಗೆ ಬೇಕಾದ ಸಹಾಯವನ್ನು, ನೆರವನ್ನು ನೀಡಲೆಂದು ಪ್ರಾರ್ಥಿಸುತ್ತೇವೆ. ಮತ್ತು ತುಂಬಲಾರದ ನಷ್ಟದೊಂದಿಗೆ ನಮ್ಮ BCCRS ಮತ್ತು ನಮ್ಮ ಕರ್ನಾಟಕ ಸ್ಟೇಟ್ ರೀಜನಲ್ ಸರ್ವಿಸ್ ಟೀಮ್ ಅವರಿಗೂ ಕೂಡ ಈ ನಮ್ಮ ಸಹೋದರರಾದ ಬ್ರದರ್ ಸೈಮನ್ ರವರು ಅವರು ನೀಡಿರುವಂತಹ ಆ ಒಂದು ಕೊಡುಗೆ, ಅವರ ಒಂದು ಸೇವೆಯನ್ನು ಸ್ಮರಿಸುತ್ತಾ ಎಲ್ಲ ಸದಸ್ಯರು ಅವರಂತೆ ಇನ್ನಷ್ಟು ಹೆಚ್ಚು ಶಕ್ತಿಯುತವಾಗಿ, ಹೆಚ್ಚು ಧೈರ್ಯದಿಂದ, ಸಾಹಸದಿಂದ, ಪ್ರೇರಣೆಯಿಂದ, ಉತ್ತೇಜನದಿಂದ ನಮ್ಮ ಇಡೀ ಕರ್ನಾಟಕದ ರಾಜ್ಯದ ಮೂಲೆ ಮೂಲೆಗೂ ಶುಭ ಸಂದೇಶದ ಪ್ರಸಾರದ ಕಾರ್ಯದಲ್ಲಿ ಎಲ್ಲರೂ ತೊಡಗಲೆಂದು ವಿಶೇಷವಾಗಿ ನಾವು ಪ್ರಾರ್ಥಿಸೋಣ. ಆ ಒಂದು ಬಿನ್ನಹವನ್ನು ನಾನು ಬ್ರದರ್ ಸೈಮನ್ ರವರ ಹತ್ರ ನಾನು ಪ್ರಾರ್ಥಿಸುತ್ತಿದ್ದೇನೆ. ಕರ್ನಾಟಕ ರಾಜ್ಯದ ಎಲ್ಲ ಜನರು, ವಿಶೇಷವಾಗಿ ಹೆಚ್ಚು ಜನರು ಕ್ರೈಸ್ತರಾಗಲು, ಕ್ರಿಸ್ತರ ಶುಭ ಸಂದೇಶವನ್ನು ಕೇಳಲು ಮುಂದಾಗಲೆಂದು ನಾನು ಪ್ರಾರ್ಥಿಸುತ್ತೇನೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಓ ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿಯ ದಯ ಪಾಲಿಸಿರಿ. ನಿತ್ಯ ಜ್ಯೋತಿಯು ಅವರ ಮೇಲೆ ಪ್ರಕಾಶಿಸಲಿ. ನಿತ್ಯ ಜ್ಯೋತಿಯು ಅವರ ಮೇಲೆ ಪ್ರಕಾಶಿಸಲಿ. ಓ ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿಯ ದಯ ಪಾಲಿಸಿರಿ. ಸ್ತುತಿ ಗೀತೆಗೆ ಅತಿಯೋಗ್ಯ ಪ್ರಭುವೇ, ಪ್ರತಿ
ಪ್ರತಿ ಹಾರಕೆಯು ಸಲ್ಲದು ನಿಮಗೆ. ಸ್ತುತಿ ಗೀತೆಗೆ ಅತಿ ಯೋಗ್ಯ ಪ್ರಭುವೇ, ಪ್ರತಿ ಹಾರಕೆಯು ಸಲ್ಲಲಿ ನಿಮಗೆ. ಬರಲಿರುವವರು ನರರೆಲ್ಲರ ಬಳಿಗೆ ನಮ್ಮ ಪ್ರಾರ್ಥನೆಯಾಲಿಸಿ ಬಿಡದೆ. ಓ ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿಯ ದಯ ಪಾಲಿಸಿರಿ. ನಿತ್ಯ ಜ್ಯೋತಿಯು ಅವರ ಮೇಲೆ ಪ್ರಕಾಶಿಸಲಿ. ನಿತ್ಯ ಜ್ಯೋತಿಯು ಅವರ ಮೇಲೆ ಪ್ರಕಾಶಿಸಲಿ. ಓ ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿಯ ದಯ ಪಾಲಿಸಿರಿ. ಪುತ್ರರೊಡಗೂಡಿ ಅರಸೆ ಮನುತಾಯಿ. ಪವಿತ್ರ ಶಿಲ್ಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೀನ್.